ಇತ್ತೀಚಿನ ದಿನಗಳಲ್ಲಿ ಬೈಕ್ ಕಳ್ಳತನ ಸರ್ವೇ ಸಾಮಾನ್ಯವಾಗಿದ್ದು ಎಷ್ಟೇ ಜಾಗೃತೆ ವಹಿಸಿದ್ರು ಚಾಣಾಕ್ಷ ಕಳ್ಳರು ಬೈಕ್ ಕದ್ದು ಎಸ್ಕೇಪ್ ಆಗ್ತಾರೆ. ಏನೋ ಇತ್ತೀಚೆಗೆ ಬುಲೆಟ್ ಬೈಕ್ ಕಳ್ಳನೊಬ್ಬ ಸಿಕ್ಕಿಬಿದ್ದಿದ್ದು ಆತ ಲಾಕ್ ಮಾಡಿದ್ದ ಬುಲೆಟ್ ಬೈಕ್ಗಳನ್ನು ಲೀಲಾಜಾಲವಾಗಿ ಕದ್ದು ಪರಾರಿ ಆಗ್ತಾ ಇದ್ದ. ಆತ ಹೇಗೆ ಲಾಕ್ ಮಾಡಿದ್ದ ಬೈಕ್ ಕದಿತಾನೆ ಅನ್ನೋ ವಿಡಿಯೋ ಕೂಡ ಇತ್ತೀಚೆಗೆ ವೈರಲ್ ಆಗಿತ್ತು. ಅದೇ ಟೆಕ್ನಿಕ್ ಉಪಯೋಗಿಸಿ ಬುಲೆಟ್ ಕಳ್ಳತನಕ್ಕೆ ಯತ್ನಿಸಿದ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದ್ದು ಕಳ್ಳನ ಪ್ರಯತ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಬುಲೆಟ್ ಬೈಕ್ ಒಂದನ್ನು ಕಳ್ಳನೊಬ್ಬ ಕದಿಯಲು ಯತ್ನಿಸಿದ್ದಾನೆ. ಹ್ಯಾಂಡ್ ಲಾಕ್ ಆಗಿದ್ದ ಬೈಕ್ ಲಾಕ್ ಓಪನ್ ಮಾಡಲು ವೈರಲ್ ವಿಡಿಯೋದಲ್ಲಿ ತೋರಿಸಿದ್ದಂತೆ ಟ್ರೈ ಮಾಡಿದ್ದಾನೆ. ಆದರೆ ಎಷ್ಟೇ ಪ್ರಯತ್ನ ನಡೆಸಿದ್ರೂ ಹ್ಯಾಂಡ್ ಲಾಕ್ ಓಪನ್ ಆಗದ ಕಾರಣ ಕೊನೆಗೆ ಬೈಕ್ ಬಿಟ್ಟು ನಡೆದುಕೊಂಡು ಹೋಗಿದ್ದಾನೆ. ಈ ವಿಡಿಯೋ ಈಗ ವೈರಲ್ ಆಗಿದ್ದು ಬೈಕ್ ಕಳ್ಳರ ಬಗ್ಗೆ ಹುಷಾರಾಗಿರಿ ಅಂತ ಎಚ್ಚರಿಕೆ ನೀಡಿದ್ದಾರೆ.